ಗೋಶಾಲೆಯಿಂದ 3 ದನಗಳನ್ನು ಕಳವು ಮಾಡಿರುವ ಘಟನೆ ಕಾರ್ಕಳ ತಾಲೂಕಿನ ಮುಡಾರು ಗ್ರಾಮದ ಬಜಗೋಳಿಯಲ್ಲಿ ನಡೆದಿದೆ. ಬಜಗೋಳಿಯಲ್ಲಿ ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ನಡೆಸ್ತಾ ಇರುವ ಗೋಶಾಲೆಯಿಂದ ಜೂನ್ 16ರಂದು ಮುಂಜಾನೆ 4 ಗಂಟೆ ಸುಮಾರಿಗೆ 3 ದನಗಳು ಕಳವಾಗಿವೆ. ಈ ಬಗ್ಗೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳವಾದ ದನಗಳ ಮೌಲ್ಯ ಸುಮಾರು 10,000 ರೂಪಾಯಿ ಆಗಬಹುದು ಅಂತ ಟ್ರಸ್ಟ್ ಸಂಚಾಲಕ ಎಂಕೆ ವರಂಜಯ್ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಬಜಗೋಳಿಯಲ್ಲಿ ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ಗೋಶಾಲೆಯನ್ನು ನಡೆಸ್ತಾ ಇತ್ತು. ಇಲ್ಲಿ ಗಾಯಗೊಂಡ ಕಾಯಿಲೆಗೊಳಗಾದ ಬೀದಿಪಾಲಾದ ಬೆಕ್ಕು, ನಾಯಿ ಮತ್ತು ದನಗಳನ್ನು ತಂದು ಆರೈಕೆ ಮಾಡಲಾಗುತ್ತಿದೆ ಅಂತ ಎಂಕೆ ವರಂಜಯ್ ವಿವರಿಸಿದ್ದಾರೆ.